ಕಾರ್ಮಿಕ ಕೆಲಸವನ್ನು ಮಾಡಿಕೊಂಡು ಅನೇಕ ಕಟ್ಟಡ ಗುತ್ತಿಗೆದಾರರಿರ್ಬೋದು, ಅನೇಕ ಕಲ್ಲಿನ ಕೋರೆಯವರು, ಕೆಂಪು ಕಲ್ಲಿನ ಕೋರೆಯವರಿರ್ಬೋದು, ಇವರೆಲ್ಲರ ಕೆಲಸವನ್ನು ಈ ಸರ್ಕಾರ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಹಾಗಾಗಿ ಬಡ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಇವತ್ತು ಅವರ ಆಹ್ವಾನವನ್ನು ಕೇಳುವಾಗ ಇನ್ನೇನು ನಾವೆಲ್ಲ ನೋಡ್ತಾ ಇದ್ದೀವಿ, ರೈತರ ಆತ್ಮಹತ್ಯೆ ಅನ್ನುವಂಥದ್ದು. ನನಗೆ ಅನಿಸುತ್ತೆ ಈ ಕಾಂಗ್ರೆಸ್ ಜನವಿರೋಧಿ ನೀತಿಯಿಂದ ನಮ್ಮ ಜಿಲ್ಲೆಯಲ್ಲೂ ಆತ್ಮಹತ್ಯೆಯಂತಹ ಘಟನೆ ನಡೆದರೂ ಅದು ಕಾಂಗ್ರೆಸ್ನ ಒಂದು ದುರಾಡಳಿತದಿಂದ ಹೇಳ್ಬೋದು ಅಂತ ಭಾವಿಸ್ತೇನೆ. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ನಮ್ಮ ಪಾರ್ಟಿಯ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಕ್ಷೇತ್ರ ವಿಶೇಷವಾಗಿ ಮಂಗಳೂರಿನ ಕೇಂದ್ರ ಭಾಗ, ಎಲ್ಲ ಕ್ಷೇತ್ರಗಳಲ್ಲಿ, ಹಾಗೆಯೇ ಪುತ್ತೂರಿನ ಕೇಂದ್ರ ಭಾಗ, ಅಮರ್ ಜವಾನ್ ಸ್ಮಾರಕ ಎದುರುಗಡೆ ನಾಡ್ದು ಸೋಮವಾರ 14ನೇ ತಾರೀಕು ಸೋಮವಾರ ಬೆಳಿಗ್ಗೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ಸಾರ್ವಜನಿಕರು ವಿಶೇಷವಾಗಿ ಈ ಪ್ರತಿಭಟನೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಜನರ ಏನು ನೋವು ಇವತ್ತು ನಮ್ಮೆಲ್ಲರಿಗೂ ಕಾಣ್ತಾ ಉಂಟ. ನಾವೆಲ್ಲರೂ ಮಾಧ್ಯಮ ಬಂಧುಗಳಿಗೆ ಗೊತ್ತಿರ್ಬೋದು, ಈಗಾಗಲೇ ಆಟೋ ಚಾಲಕರ ಹತ್ರ ವಿಚಾರಿಸುವಾಗ, ಅನೇಕ ಉದ್ಯಮಿಗಳ ಹತ್ರ ಏನಾದರೂ ಕೇಳಿಕೊಂಡಾಗ ವ್ಯಾಪಾರ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಜನಮಾನಸದಲ್ಲಿ ಕೇಳ್ತಾ ಇದ್ದೇವೆ. ಇದೆಲ್ಲವನ್ನು ಗಮನಿಸಿ ಭಾರತೀಯ ಜನತಾ ಪಾರ್ಟಿ ನಾಡ್ದು ಒಂದು ದೊಡ್ಡ ಮಟ್ಟಿನ ಪ್ರತಿಭಟನೆ ಮುಖಾಂತರ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯದ ಸರ್ಕಾರಕ್ಕೆ ಒತ್ತಡ ತಂದು ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಕಾರ್ಮಿಕರಿಗೆ ಮತ್ತೆ ಕೆಲಸವನ್ನು ಕೊಡಬೇಕು, ಅವರ ಜೀವನೋಪಾಯವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವ ರೀತಿಯಲ್ಲಿ ಜನರ ಒಂದು ಪ್ರತಿಭಟನೆ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ನಮ್ಮ ಒಂದು ಯೋಚನೆಯನ್ನು ನಾವು ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಜನವಿರೋಧಿ ನೀತಿಗಳಿಂದ ವಿಶೇಷವಾಗಿ ಕಳೆದ ಪ್ರಕೃತಿ ವಿಪತ್ತುಗಳಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕಂಡಿದ್ದೀವಿ. ಅನೇಕರ ಮನೆ ಕಳ್ಕೊಂಡಿರುವಂಥದ್ದು, ಬರೆ ಜಡ್ಡು ಬಿದ್ದಿರುವಂಥದ್ದು, ಎಲ್ಲ ವಿಷಯವನ್ನು ಕಳೆದ ಬಾರಿಯ ಪತ್ರಿಕಾಗೋಷ್ಠಿಯಲ್ಲಿ ನಾನು ತಿಳಿಸಿದ್ದೆವು. ಅವರಿಗೆ ಏನಾದರೂ ತಕ್ಷಣ ಸಹಾಯವನ್ನು ಮಾಡಬೇಕಂತ, ಅದು ಕೂಡ ಇನ್ನೂ ಬಂದಿಲ್ಲ. ಹಾಗಾಗಿ ಇದನ್ನೆಲ್ಲವನ್ನು ಗಮನಿಸಿಕೊಂಡು ಭಾರತೀಯ ಜನತಾ ಪಾರ್ಟಿ ನಾಡು ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿದ್ದೇನೆ. ಹಾಗಾಗಿ ಎಲ್ಲ ನಾಗರಿಕ ಬಂಧುಗಳು ಈ ಎಲ್ಲ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಜನವಿರೋಧಿ ಸರ್ಕಾರದ ದುರಾಡಳಿತವನ್ನ ಜನಮಾನಸಕ್ಕೆ ತೋರಿಸಬೇಕು, ಜನರಿಗೆ ನ್ಯಾಯವನ್ನು ಒದಗಿಸಿಕೊಳ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಈ ಪ್ರತಿಭಟನೆಯನ್ನ ಯೋಚನೆ ಮಾಡಿರುವಂಥದ್ದು. ಎಲ್ಲ ನಾಗರಿಕ ಬಂಧುಗಳು, ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಸಾರ್ವಜನಿಕ ಬಂಧುಗಳು ಈ ಕೂಲಿ ಕಾರ್ಮಿಕರ ಕಷ್ಟ ಜೀವನವನ್ನ ನೋಡಿಕೊಂಡಾದರೂ ಒಂದು ಬೃಹತ್ ರೀತಿಯಲ್ಲಿ ಸರ್ಕಾರವನ್ನ ಎಚ್ಚರಿಸುವ ಒಂದು ದೊಡ್ಡ ಪ್ರತಿಭಟನೆಯಾಗಿ ಇದನ್ನ ನಾವೆಲ್ಲರೂ ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮದ ಮುಖಾಂತರ ವಿನಂತಿಸಿ ಈ ಮಾಧ್ಯಮ ಗೋಷ್ಠಿಯನ್ನು ಕರೆದಿರುವಂಥದ್ದು. ಅವರು ಆವಾಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ನಾನು 2 ಸಾರಿ ಅವರನ್ನು ಸಂಪರ್ಕ ಕೂಡ ಆಗಿದ್ದೆ, ವೈಯಕ್ತಿಕವಾಗಿ ಭೇಟಿ ಆಗಿದ್ದೆ. ಅವರ ನಮ್ಮ ಪಕ್ಷಕ್ಕೆ ಮುಜುಗರಾಗ್ತಾ ಇದೆ ಇದರಿಂದಾಗಿ, ಹಾಗೆ ನೀವೊಂದು ಪತ್ರಿಕಾ ಹೇಳಿಕೆ ಆದರೂ ಕೊಡಬೇಕು, ಏನು ಕಾರಣ, ನೀವು ಈಗೀಗ ನಮಗೆ ಗೊತ್ತಿಲ್ಲ ಅವರು ಸ್ಟೇಷನಲ್ಲಿ ಏನು ಮಾತುಕತೆ ಮಾಡಿದ್ದಾರೆ ಏನು ಅಂತ ನಮಗೆ ಮಾಹಿತಿ ಇಲ್ಲ. ಒಮ್ಮೆ ನಾನು ಕೇಳುವಾಗ ಅವರು ಹೇಳಿದರು ಅದನ್ನು ನಾವೇ ಮುಗಿಸ್ತೇವೆ, ಮಾತುಕತೆಯಲ್ಲಿ ಮುಗಿಸ್ತೇವೆ ಅಂತೇಳಿ. ಮತ್ತು 2 ಕುಟುಂಬದ ವೈಯಕ್ತಿಕ ವಿಚಾರ, ಪಕ್ಷಕ್ಕೂ ಅದಕ್ಕೂ ನಿಜವಾಗಿ ಏನೇ ಸಂಬಂಧ ಇಲ್ಲ. ಮತ್ತೆ ಮುಗಿಯುವುದಾದರೆ ಒಳ್ಳೆಯದರಲ್ಲಿ ಮುಗಿಯುವುದಾದರೆ ನಮ್ಮಿಂದ ಅದಕ್ಕೆ ತೊಂದರೆ ಆಗಬಾರ್ದು ಹೇಳುವ ದೃಷ್ಟಿಯಲ್ಲಿ ಮಾತ್ರ ನಾವು ಸುಮ್ಮನೆ ಇದ್ದದ್ದು. ಮತ್ತೆ ಅವರು 2ನೇ ಸಾರಿ ಹೇಳುವಾಗ ಒಂದು ಪತ್ರಿಕಾ ಹೇಳಿಕೆ ಆದರೂ ಕೊಡಿ, ನಿಮ್ಮ ನಿಲುವೇ ಒಂದು ಹೇಳಿಕೆ ಕೊಡಿ ಅಂತ 2 ಸಾರಿ ಅವರಿಗೆ ಅವಕಾಶ ಹೋಗಿ ನಾನೇ ಖುದ್ದು ಭೇಟಿ ಮಾಡಿ ಬಂದಿದೆ. ಅವರು ಅದಕ್ಕೆ ಹೇಳ್ತೇನೆ, ನಾಳೆ ಹೇಳ್ತೇನೆ ಹೀಗೆ ಹೇಳ್ತೇನೆ. ಮತ್ತು ನಮಗೆ ಪಾರ್ಟಿಯಿಂದ ಕೊಡದೆ ಉಪಾಯ. ಈಗ ನೀವು ಮೊನ್ನೆ ನಿಮ್ಮ ಮಾಧ್ಯಮ ಕಳಿಸುವಾಗ ಮಾತ್ರ ಲೆಟರ್ ಕೊಟ್ಟದ್ದು.
ಉತ್ತರ ಕೊಡ್ಲಿಕ್ಕೆ ಏನಾದರೂ ಅವರಿಗೆ ಡೆಡ್ಲೈನ್ ಇದೆಯಾ? ಇಷ್ಟು ದಿವಸದೊಳಗೆ ಉತ್ತರಿಸಿ ಅಂತ? ಆ್ಯಕ್ಚುಲಿ ಅದರಲ್ಲಿ ಏನು ಮೆನ್ಷನ್ ಮಾಡಲಿಲ್ಲ. ಆ್ಯಕ್ಚುಲಿ 7 ದಿವಸದಲ್ಲಿ ಕೊಡಬೇಕು. ಎಷ್ಟು ದಿನ ಆಯ್ತು ಈಗ ಕೊಟ್ಟು? 4 ತಾರೀಕಿಗೆ ಕೊಟ್ಟದ್ದು. ಜುಲೈ 4 ಮುಂದಿನ ಕ್ರಮ ಏನು ಅಥವಾ ಮುಂದಿನ ನಡೆ ಏನು? ಪಕ್ಷ ತೀರ್ಮಾನ ಮಾಡ್ತದೆ. ಈಗ ಪಕ್ಷ ಅಂದ್ರೆ ನೀವೇ ಅಲ್ವಾ ಸರ್? ಇಲ್ಲಿಗೆ ನಾನೇ ಆದರೂ ಅವರನ್ನು ಬೇರೆ ಯಾವ್ದು ಮುಂದಿನ ಕ್ರಮ ತಗೊಳ್ಳುವ ಅಧಿಕಾರ ನನಗಿಲ್ಲ. ಅದು ಮೇಲಿಂದ ಈಗ ಇವತ್ತಿಗೆ 7 ದಿವಸ ಆಯಿತು. ಹೌದು, ಅವರು ಸಿಗಲಿಲ್ಲ ಅಂತ ಇದ್ದಾರೆ. ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೆ, ಸಿಗಲಿಲ್ಲ ಅಂತ. ಹೌದು. ಏನು ಇದರಲ್ಲೂ ಒಂದು ಏನು ಹೌದು, ನಿಮಗೆ ಅದಕ್ಕೆ ಏನಾದರೂ ಬರೋದಿಲ್ಲ? ಎಕನಾಮಿಕ್ಸ್ ರಿಜಿಸ್ಟರ್ ಪೋಸ್ಟ್ ಕೂಡ ಮಾಡಿದೆ, ಇದು ಉಂಟು ನನ್ನ ಉಂಟಾ? ರಾಷ್ಟ್ರೀಯ ಪಕ್ಷದಲ್ಲಿ ಈ ರೀತಿಯ ಒಂದು ಗೊಂದಲಗಳು ಯಾಕೆ ಸರ್? ಇಲ್ಲ, ಗೊಂದಲ ಅವರ ವೈಯಕ್ತಿಕ ವಿಚಾರ. ಅದರಲ್ಲಿ ಮತ್ತೆ ಮಾತುಕತೆಯಲ್ಲಿ ಮುಗೀತದೆ ಹೇಳೋ ದೃಷ್ಟಿಯಲ್ಲಿ ಮಾತ್ರ. ಯಾಕೆಂದರೆ ಇದರಲ್ಲಿ ಹುಡುಗಿಯ ಭವಿಷ್ಯ ಕೂಡ ಇದೆ, ಹುಡುಗನ ಭವಿಷ್ಯ ಕೂಡ ಇದೆ. ಹಾಗಾಗಿ ಪಕ್ಷದ ಇದು ನೇರ ಇದು ಏನಿಲ್ಲ. ಅವರು ಪಕ್ಷದ ಅವರ ಈಗ ಯಾರು ಹುಡುಗ ಇದ್ದಾರೆ ಅವರ ತಂದೆ BJP-ಯಲ್ಲಿದ್ದರು, BJP-ಯ ಮಾಜಿ ಮಂಡಲ ಅಧ್ಯಕ್ಷ ಆಗಿದ್ದರು. ಅದು ಬಿಟ್ಟರೆ ಪಕ್ಷದ ನೇರ ಅದರಲ್ಲಿ ಇದು ಏನಿಲ್ಲ. ಹಾಗಲ್ಲ, ಪಕ್ಷದಲ್ಲಿ ಈಗ ಕಳೆದ ಒಂದು 2-3 ವರ್ಷಗಳಿಂದ ಬಿಜೆಪಿಯೇ ಇಲ್ಲಿ ಇಂತಹ ವಿಷಯಗಳಲ್ಲಿ ಟಾರ್ಗೆಟ್ ಆಗ್ತಾ ಇದೆ. ಯಾಕೆ? ಪುತ್ತೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರಿರಲಿ, ಬಿಜೆಪಿ ಪ್ರಮುಖರಿರಲಿ, ಬಿಜೆಪಿ ಸೇರ್ಪಡೆಯಾದವರಿರಲಿ, ಅವರ ಮೇಲೆ ಈ ರೀತಿಯ ಒಂದು ಆಪಾದನೆಗಳು ಬರ್ತಾ ಇದೆ. ಯಾಕೆ? ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA. ವಾಣಿಜ್ಯ ವಿಭಾಗ, SCBA, SCBA, ECBA. ಕಲಾ ವಿಭಾಗ, HEPS. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.